ಪ್ರವಾಸಿಗರು ಬಂದು ನೋಡುತ್ತಿದ್ದ ಹಾಗೂ ಚರ್ಮ ರೋಗಗಳಿಗೆ ರಾಮಬಾಣ ಎಂದು ನಂಬಿಕೆ ಇದ್ದ ಈ ಬೆಂದ್ರ ತೀರ್ಥದ ಗುಂಡಿ ಈಗ ನೀರಿಲ್ಲದೆ ಒಣಗಿ ಹೋಗಿರುವ ಜೊತೆಗೆ ಅಲ್ಲಿನ ವ್ಯವಸ್ಥೆಗಳಿಗೂ ಗ್ರಹಣ ಹಿಡಿದಿದೆ. ಪುತ್ತೂರು ಪಾಣಾಜೆ ರಸ್ತೆಯ ಇರ್ದೆಯಿಂದ ಇರ್ದೆ ಪಲ್ಲತಡ್ಕ ರಸ್ತೆಯಲ್ಲಿ 1 ಕಿಲೋಮೀಟರ್ ದೂರ ಕ್ರಮಿಸಿದರೆ ಬೆಂದ್ರತೀರ್ಥ ಪ್ರವಾಸೋದ್ಯಮ ತಾಣ ಸಿಗುತ್ತದೆ. ಈ ಹಿಂದೆ ಬೆಂದ್ರತೀರ್ಥ ಗುಂಡಿಯಲ್ಲಿ ವರ್ಷವಿಡೀ ಬಿಸಿ ನೀರಿನ ಬುಗ್ಗೆಗಳು ಪುಟಿದೇಳುತ್ತಿದ್ದವು. ಗಂಟೆಗೆ 1350 ರಿಂದ 4600 ಲೀಟರ್ನಷ್ಟು ಬಿಸಿ ನೀರು ಚಿಮ್ಮುತ್ತಿತ್ತು. ನೀರಿನ ಉಷ್ಣಾಂಶ 99 ರಿಂದ 106 ಡಿಗ್ರಿ ಫಾರನ್ಹೀಟ್ ಇರುತ್ತಿತ್ತು. ಆದರೆ ಕೆಲವು ವರ್ಷಗಳಿಂದ ಇಲ್ಲಿ ಬೇಸಿಗೆ ಕಾಲದಲ್ಲಿ ನೀರೇ ಇಲ್ಲದೆ ಬೆಂದ್ರತೀರ್ಥ ಗುಂಡಿ ಬರಿದಾಗುತ್ತಿದೆ. ಮಳೆಗಾಲದಲ್ಲಿ ನೀರಿದ್ದರೂ ಈ ಹಿಂದಿನಂತೆ ಬೆಂದ್ರತೀರ್ಥವಾಗಿಲ್ಲ. ಗಂಧಕದ ವಾಸನೆಯಿಂದ ಕೂಡಿದ್ದ ಬೆಂದ್ರತೀರ್ಥದ ಈ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದರೆ ಕೆಲವೊಂದು ರೋಗಗಳು ವಾಸಿಯಾಗುತ್ತದೆ ಎಂಬ ಪ್ರಚಾರವಿತ್ತು. ಹಾಗಾಗಿಯೇ ಹೆಚ್ಚಿನ ಮಂದಿ ಬೆಂದ್ರತೀರ್ಥಕ್ಕೆ ಭೇಟಿ ನೀಡಿ ಬಿಸಿ ನೀರ ಸ್ನಾನ ಮಾಡುತ್ತಿದ್ದರು. ದೂರದ ಊರುಗಳಿಂದಲೂ ಬಹಳಷ್ಟು ಮಂದಿ ಪ್ರವಾಸಿಗರಾಗಿ ಬಂದು ಬೆಂದ್ರತೀರ್ಥದ ಬಿಸಿ ನೀರಿನ ಖುಷಿ ಅನುಭವಿಸುತ್ತಿದ್ದರು. ಆದರೆ ಇದು ಕೇವಲ ನೆನಪಾಗಿ ಉಳಿದಿದೆ. ಈ ಬೆಂದ್ರತೀರ್ಥ ತಾಣವನ್ನು ಅಭಿವೃದ್ಧಿಪಡಿಸುವ ಪ್ರಯತ್ನಗಳು ಈ ಹಿಂದೆಯೇ ನಡೆದಿತ್ತು. ಬೆಂದ್ರತೀರ್ಥ ಅಭಿವೃದ್ಧಿ ಟ್ರಸ್ಟ್ ರಚಿಸಿಕೊಂಡು ಅಲ್ಲಿನ ಪ್ರಮುಖರು ಅಭಿವೃದ್ಧಿಯ ಪ್ರಯತ್ನ ನಡೆಸಿದರು. ಇದರ ಫಲವಾಗಿ ಬೆಂದ್ರತೀರ್ಥ ತಾಣದ ಆಕರ್ಷಣೆ ಹೆಚ್ಚಿತ್ತು. ಬೆಂದ್ರತೀರ್ಥದ ಆವರಣ ಗೋಡೆಯಿಂದ 15 ಮೀಟರ್ನಷ್ಟು ಅಂತರದಲ್ಲಿಯೇ ಖಾಸಗಿ ವ್ಯಕ್ತಿಯೊಬ್ಬರು ಕೊಳವೆ ಬಾವಿ ಕೊರೆದು ನೀರನ್ನು ತೋಟಕ್ಕೆ ಬಳಸುತ್ತಿರುವುದರಿಂದ ಬೆಂದ್ರತೀರ್ಥ ಗುಂಡಿಯಲ್ಲಿ ಪುಟಿಯುವ ಬಿಸಿ ನೀರಿನ ಬುಗ್ಗೆಗಳು ಮಾಯವಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯಪಡುತ್ತಾರೆ. ರೋಗ ನಿರೋಧಕವಾಗಿ ಈ ಬಿಸಿ ನೀರು ಕೆಲಸ ಮಾಡುತ್ತೆ ಅನ್ನುವಂಥ ನಂಬಿಕೆ ಇತ್ತು. ಅದು ಸಾಧ್ಯವೂ ಆಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಂದ್ರತೀರ್ಥ ಅನಾಥವಾಗಿದೆ. ಇಲ್ಲಿ ಬೆಂದ್ರಿ ನೀರು ಬಿಟ್ಟು ತಣ್ಣೀರು ಕೂಡ ಇಲ್ಲ. ಸಂಪೂರ್ಣವಾಗಿ ಈ ಬೆಂದ್ರತೀರ್ಥದ ನೀರು ನಿಂತು ಹೋಗಿದೆ. ಇದಕ್ಕೆ ಪ್ರಮುಖವಾಗಿ ಕಾರಣವಾಗಿರುವಂಥದ್ದು ಈ ಭಾಗದ ಸ್ಥಳೀಯರೊಬ್ಬರು ತೆಗೆದ ಕೊಳವೆ ಬಾವಿ. ಈ ಕೊಳವೆ ಬಾವಿಯ ಮೂಲಕ ಬೆಂದ್ರತೀರ್ಥದ ಬಿಸಿ ನೀರು ಬುಗ್ಗೆ ಸಂಪೂರ್ಣವಾಗಿ ನಿಂತಿದೆ. ಬೆಂದ್ರತೀರ್ಥದ ನೀರು ಕೊಳವೆ ಬಾವಿ ಸೇರುತ್ತಿರುವುದರಿಂದ ಬೇಸಿಗೆ ಕಾಲದಲ್ಲಿ ಬರೀ ಗುಂಡಿ ಮಾತ್ರ ಉಳಿದುಕೊಳ್ಳುತ್ತಿದ್ದು ಬೆಂದ್ರತೀರ್ಥ ಪ್ರವಾಸೋದ್ಯಮ ಹೆಸರಿಗಷ್ಟೇ ಉಳಿದುಕೊಂಡಿದೆ. ಬೆಂದ್ರತೀರ್ಥದಲ್ಲಿ ಚಿಮ್ಮುವ ಬಿಸಿ ನೀರ ಬುಗ್ಗೆಗಳು ಮಳೆಗಾಲದಲ್ಲಿ ಪ್ರಾಕೃತಿಕವಾಗಿ ತಣ್ಣಗಾಗುತ್ತಿದ್ದು, ಮಳೆಗಾಲ ಮುಗಿದ ತಕ್ಷಣ ಪಕ್ಕದ ಸೀರೆ ನದಿಗೆ ಅಡ್ಡವಾಗಿ ನಿರ್ಮಿಸಲಾದ ಕಿಂಡಿ ಅಣೆಕಟ್ಟಿನಲ್ಲಿ ಶೇಖರಣೆಯಾಗುವ ನೀರು ಬೆಂದ್ರತೀರ್ಥ ಗುಂಡಿ ಸೇರಿಕೊಳ್ಳುತ್ತಿದೆ. ಒಟ್ಟಾರೆಯಾಗಿ ಇಲ್ಲಿನ ವ್ಯವಸ್ಥೆಗಳೇ ಒಂದು ಉತ್ತಮ ಪ್ರವಾಸೋದ್ಯಮ ತಾಣವಾಗಿ ಬೆಳೆಯಬೇಕಾಗಿದ್ದ ಆಕರ್ಷಣೀಯ ತಾಣವನ್ನು ಹಾಳು ಮಾಡಿದೆ.